ನಗರಸಭೆ ಚುನಾವಣೆ ಮುಗಿದು ಸರಿಸುಮಾರು 2.5 ವರ್ಷದ ಬಳಿಕ ಗುರುವಾರ ಪ್ರಥಮ ನಗರಸಭೆಯ ಸಾಮಾನ್ಯ ಸಭೆ ನಡೆಯಿತು. ಸಾಮಾನ್ಯ ಸಭೆಯಲ್ಲಿ ಉಡುಪಿ ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಕಸ ನಿರ್ವಹಣೆ, ಡ್ರೈನೇಜ್ ಸಮಸ್ಯೆ, ಕುಡಿಯುವ ನೀರಿನ ವಿಚಾರವಾಗಿ ಚರ್ಚೆ ನಡೆಯಿತು. ಉಡುಪಿ ನಗರಸಭೆಯ ಪ್ರಥಮ ಸಾಮಾನ್ಯ ಸಭೆ ಸತ್ಯಮೂರ್ತಿ ಸಭಾಂಗಣದಲ್ಲಿ ನಗರಸಭಾಧ್ಯಕ್ಷೆ ಸುಮಿತ್ರಾ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶಾಸಕ ರಘುಪತಿ ಭಟ್ ಈ ಸಭೆಯಲ್ಲಿ ಭಾಗವಹಿಸಿ ಪಿಪಿಪಿ ಯೋಜನೆಯಡಿ ಉಡುಪಿ ನಗರದಲ್ಲಿ ನಿರ್ಮಿಸಲಾಗುವ ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ದೇಶದ 2 ಸಿಟಿಗಳಿಗೆ ತೆರಳಿ ಈಗಾಗಲೇ ಅಲ್ಲಿ ನಿರ್ಮಾಣವಾಗಿರುವ ಸ್ಮಾರ್ಟ್ ಸಿಟಿಯ ಬಗ್ಗೆ ಅಧ್ಯಯನ ನಡೆಸಲಾಗಿದೆ. ಭೂಪಾಲ್ನಲ್ಲಿ ಸ್ಮಾರ್ಟ್ ಸಿಟಿ ಪಿಪಿಪಿ ಯೋಜನೆಯಡಿ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಆದ್ದರಿಂದ ಉಡುಪಿ ನಗರದಲ್ಲೂ ಸ್ಮಾರ್ಟ್ ಸಿಟಿ ನಿರ್ಮಿಸಲು ಡಿಪಿಆರ್ ಸಿದ್ಧವಾಗಿದ್ದು, ಇದನ್ನು ಸರ್ಕಾರಕ್ಕೆ ಸಲ್ಲಿಸಿ ಶೀಘ್ರದಲ್ಲೇ ಟೆಂಡರ್ ಕರೆದು ಕಾಮಗಾರಿ ನಡೆಸುವ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇದಕ್ಕೆ ನಾವು ಹೊಸ್ತು ಹಾಕೊಂಡು ಎಲ್ಇಡಿಗೆ ಚೇಂಜಸ್ ಮಾಡ್ಕೊಂಡು ಈಗ ನಿಮಗೆ 1,000 ಇವತ್ತು ನೀವು ಅಪ್ರೂವ್ ಕೊಟ್ಟು ಸಾಕಾಗದಿದ್ರೆ ಬಾಡಿಯಲ್ಲಿ ನೆಕ್ಸ್ಟ್ ಇಡಿ ನೀವು ಸ್ಟ್ರೀಟ್ ಲೈಟ್ ನೀವು ಹೊಸ್ತು ಎಲ್ಇಡಿ ಹಾಕದೆ ಮತ್ತೆ ನೀವಿನ್ನು ಸರ್ಕಾರದಿಂದ ಬರೋದಕ್ಕಾದ್ರೆ ಸರ್ಕಾರವೇನು ಅವ್ರ ದುಡ್ಡಲ್ಲಿ ಕೊಡಲಿಲ್ಲ, ನಮ್ಮ ದುಡ್ಡಲ್ಲೇ ಹಾಕು. ನೀವು ಸ್ಟೇಟ್ ಟೆಂಡರ್ ಆದ್ರೆ ಏನಾಗ್ತದೆ ಅಂತ ನಮಗೆಲ್ಲ ಗೊತ್ತಿರುವಂಥದ್ದು, ಯಾರು ಬೇರೆ ಬರ್ತಾರೆ ಅದು ಬೇಡ, ನೀವೇ ಟೆಂಡರ್ ಸ್ವಲ್ಪ ನ್ಯೂನ್ಯತೆ ಇದ್ದದ್ದು ಸರಿ. ಈಗ ನೆಕ್ಸ್ಟ್ ಎಜೆಂಡಾ ಬರುವ ಮಾತಾಡುವ ಅಲ್ಲಿ 10 ವರ್ಷ ಮಾಡಬೇಕು ಅಂತ ಮಾಡಿದ್ದಾರೆ ಮೇಂಟೆನೆನ್ಸ್. 10 ವರ್ಷ ಮೇಂಟೆನೆನ್ಸ್ ಮಾಡಿದ್ರೆ ಯಾರು ಬರಲ್ಲ. ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದ ಅಧಿಕಾರಿಗಳ ತಂಡ ಉಡುಪಿ, ಮಣಿಪಾಲ, ಮಲಪೆ ಭಾಗ ಒಳಗೊಂಡಂತೆ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡಲು ಡಿಪಿಆರ್ ಸಿದ್ಧವಾಗಿದ್ದು, ಈ ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಜನರಿಗೆ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ತಕ್ಷಣ ಒದಗಿಸುವಂತೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಒಟ್ಟು 3,000 ಲೈಟ್ ಪೋಲ್ಗಳನ್ನು ಅಳವಡಿಸಲಾಗುವುದು. ಈ ಲೈಟ್ ಪೋಲ್ಗಳು ಸಿಸಿ ಕ್ಯಾಮೆರಾ, ಅಲಾರ್ಮ್ ಸಿಸ್ಟಮ್, ಎಲ್ಇಡಿ ಪರದೆಗಳು ಸೇರಿದಂತೆ 12ಕ್ಕೂ ಅಧಿಕ ಸುರಕ್ಷಾ ವಿಧಾನಗಳನ್ನು ಅಳವಡಿಸಲಾಗುವುದು. ಈ ಮೂಲಕ ಉಡುಪಿಯಲ್ಲಿ ನಡೆಯುವ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಬೀಳಲಿದೆ. ಈ ಎಲ್ಲಾ ವ್ಯವಸ್ಥೆಗೆ ಸೆಕ್ಯೂರಿಟಿ ರೂಮ್ ವ್ಯವಸ್ಥೆ ಇರಲಿದ್ದು, ಎಲ್ಲ ಕಂಟ್ರೋಲ್ ಅಲ್ಲೇ ಇರಲಿದೆ. ಸುಸಜ್ಜಿತ ಬಸ್ ನಿಲ್ದಾಣಗಳು, ಆಟೋ ನಿಲ್ದಾಣಗಳು, ಶೌಚಾಲಯಗಳು, ಗೂಡಂಗಡಿಗಳು, ಸರ್ಕಾರಿ ಕಟ್ಟಡಗಳಲ್ಲಿ ಕಿಯೋಸ್ಕ್ ಯಂತ್ರ ಈ ಸ್ಮಾರ್ಟ್ ಸಿಟಿ ಯೋಜನೆಯ ಭಾಗಗಳಾಗಿವೆ ಎಂದು ಮಾಹಿತಿಯನ್ನ ನೀಡಿದ್ರು. ಫುಲ್ ಡಿಜಿಟಲ್ ಸ್ಕ್ರೀನ್ಸ್ ಇದೆ. ನಾವಲ್ಲಿ ಹೋದ್ರೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಇನ್ಫಾರ್ಮೇಶನ್ ಸಿಗೋತರ. ಅಲ್ಲಿ ನೀವು ಏನಾದ್ರು ತಗೋಬೇಕಂತ ಹೇಳಿದ್ರೆ ನಿಮ್ಮ ಕಾರ್ಡು ಹಾಕ್ಬೋದು, ನಿಮ್ಮ ಫೋನು ಚಾರ್ಜ್ ಮಾಡ್ಬೋದು, ಯಾವುದೇ ಇನ್ಫಾರ್ಮೇಶನ್ ಬೇಕಾದ್ರೆ ಇದು ಮಾಡ್ಬೋದು, ಟಿಕೆಟ್ ತಗೋಬಹುದು, ಬಿಲ್ ಪೇ ಮಾಡ್ಬೋದು, ಎಲ್ಲ ಇಲ್ಲೇ ಇದೆ. ಇದೇ ಒಂದು ಜಂಕ್ಷನ್ದಲ್ಲಿ. ಅಲ್ಲಿ ನಿಮ್ಗೊಂದು ಪ್ಯಾನಿಕ್ ಬಟನ್ ಇದೆ. ಯಾವುದೇ ತೊಂದರೆ ಆದ್ರೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಆಂಬ್ಯುಲೆನ್ಸು, ಪೊಲೀಸು, ಫೈರು ಸೆಲೆಕ್ಟ್ ಮಾಡ್ಬೋದು. ಯಾವುದು ಸೆಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರು ಪೊಲೀಸ್ ಕಂಟ್ರೋಲ್ ರೂಮ್ ಹೋಗ್ಬಿಡುತ್ತೆ. ಅದು ನೀವು ಕ್ಯಾಮ್ರಾ ಎಲ್ಲ ಫೋಟೋ ತೆಗೆದಿರುತ್ತೆ. ಯಾಕಂದ್ರೆ ಯಾರು ಬೇರೆಯವರು ಬೇಕಾದ್ರೂ ಮಾಡಿಟ್ಟು ಹೋಗ್ಬೋದು. ತೆಗೆದುಬಿಟ್ಟು ಈ ತರ ಇನ್ಫಾರ್ಮೇಶನ್ ಇದೆ ಅಂತ ಅಲ್ಲಿ ಹತ್ತಿರ ಇರೋ ಪೊಲೀಸರಾಗಲಿ, ಫೈರ್ ಸೇಫ್ಟಿ ಆಗಲಿ, ಆಂಬ್ಯುಲೆನ್ಸ್. ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯ ರಮೇಶ್ ಕಾಂಚನಪುರ ಮಾತನಾಡಿ, ಬೈಲೂರು ವಾರ್ಡ್ ಸದಸ್ಯರ ಗಮನಕ್ಕೆ ಬಾರದೆ ಅನೇಕ ಕೆಲಸಗಳು ನಡೆಯುತ್ತಿದ್ದು, ಅಧಿಕಾರಿಗಳ ಈ ಬೇಜವಾಬ್ದಾರಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಬೀದಿ ನಾಯಿಗಳ ಸಮಸ್ಯೆಯ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ನಮ್ಮ ವಾರ್ಡ್ನಲ್ಲಿ ಕೆಲಸ ಆಗಿಲ್ಲ. ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಡ್ರೈನೇಜ್ ಸಮಸ್ಯೆ ಮಿತಿ ಮೀರಿದೆ ಅಂತ ಕಿನಿಮಲ್ಕಿ ವಾರ್ಡ್ ಸದಸ್ಯೆ ಅಮೃತ ಕೃಷ್ಣಮೂರ್ತಿ ಆರೋಪಿಸಿದ್ರು. 4 ದಿನ ಬಿಟ್ಟು ಕೊಡುದು ಏನದು? ನಮ್ಗೆ ಹಾಗಾದ್ರೆ ಏನು ಇದೆ ಇಲ್ವಾ? ಇಲ್ಲಿ ನಾವು ಯಾರ ಹತ್ರ ಮಾತಾಡ್ಬೇಕು? ಮುಂಚೆ ನಾವು ಒಂದು ಅಧಿಕಾರಿಗಳು ನಿಮ್ಮ ವಾರ್ಡ್ಗೆ ಚೇಂಜ್ ಆಗ್ತದೆ ಅಂತ ಹೇಳುವಾಗ ಅಟ್ಲೀಸ್ಟ್ ಒಂದು ಇದು ಕೊಡ್ತಿದ್ರು. ಇದು ಇವರು ಏಕಕ್ಕೆ ಚೇಂಜ್ ಮಾಡುದು ನಾನಲ್ಲ, ಅವನಲ್ಲ, ಇವರು ಒಂದು ಕಂಪ್ಲೇಂಟ್ ಹೇಳ್ಬೇಕಾದ್ರೆ 1000 ಜನಕ್ಕೆ ಫೋನ್ ಮಾಡ್ಬೇಕು. ಇದು ತುಂಬಾ ಬೇಸರ ಸದ್ದಾಗಿದೆ. ಯಾಕಂದ್ರೆ ಈಗ ನಾವು ಜನರ ಪರವಾಗಿ ಕೆಲಸ ಮಾಡುವಾಗ ಇಂಥದ್ದೆಲ್ಲ ಮಾಡ್ತಾ ಇದ್ರೆ ನಮಗೂ ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ದಯವಿಟ್ಟು ಇದರ ಬಗ್ಗೆ ತಾವು ಗಮನ ಹರಿಸಬೇಕು. ಇನ್ನು ಕೊಡಬೂರು ವಾರ್ಡ್ ಸದಸ್ಯ ವಿಜಯ್ ಕೊಡಬೂರು ಅವರು ಮಾತನಾಡಿ, ಇಂದ್ರಾಣಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ 5 ಕಿಂಡಿ ಅಣೆಕಟ್ಟುಗಳನ್ನು ಕಳೆದ ವರ್ಷ ಅಧಿಕಾರಿಗಳು ತೆರವುಗೊಳಿಸಿದ್ದು, ಇದರಿಂದ ಈ ಭಾಗದ ರೈತರಿಗೆ ತೊಂದರೆಯಾಗ್ತಾ ಇದೆ. ಈ ಬಾರಿ ಅಂತಹ ಯಾವುದೇ ಪ್ರಯತ್ನಕ್ಕೆ ಅಧಿಕಾರಿಗಳು ಕೈ ಹಾಕಬಾರದು ಎಂದು ಆಗ್ರಹಿಸಿದ್ರು. ಈಗ ಕಿಂಡಿ ಅಣೆಕಟ್ಟನ್ನು ಹಾಕಿದ್ರೆ ಲಾಸ್ಟ್ ಟೈಮ್ ಕಿಂಡಿ ಅಣೆಕಟ್ಟನ್ನು ಹಾಕಿದ್ದೀವಿ. ಆದರೆ ಆ ಪರಿಸರದಲ್ಲಿ ಆ ನೀರು ನಿಂತು ಒಂದಷ್ಟು ಸೊಳ್ಳೆಗಳು ಉತ್ಪತ್ತಿಯಾಗಿ ಆ ರೋಗಗಳು ಬರುವ ಸಾಧ್ಯತೆ ಇದೆ ಅನ್ನೋ ದೃಷ್ಟಿಯಿಂದ ಮಾನ್ಯ ಪೌರಾಯುಕ್ತರು ಅದನ್ನು ಬಂದು ತೆಗೆಸುವಂಥದ್ದಾಗಿದೆ. ಇದು ಸರಿ 1 ವರ್ಷದ ಹಿಂದೆ ಆಗಿರುವಂಥ ಘಟನೆ. ಈ ಬಾರಿ ಆ ರೀತಿ ಆಗಬಾರ್ದು ಅಂತ ನಾನು ಪೂರ್ವ ತಯಾರಿಯಾಗಿ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಯಾಕಂದ್ರೆ ಸಭೆಯಲ್ಲಿ ಕೊಳಚೆ ನೀರು ಬಿಡುವುದರ ಬಗ್ಗೆ, ದಾರಿದೀಪದ ಬಗ್ಗೆಯೂ ಚರ್ಚೆಗಳು ನಡೆದವು. ಪೌರಾಯುಕ್ತ ಆನಂದ ಕಲ್ಲೋಳಿಕರ್, ನಗರಸಭಾ ಉಪಾಧ್ಯಕ್ಷೆ ಲಕ್ಷ್ಮೀ ಮೆಂಡನ್ ಉಪಸ್ಥಿತರಿದ್ದರು.
ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.